ಇನ್ನು ಮತ್ತೆ ಬಾಳೆಹಣ್ಣು ಸಮರ್ಪಣೆ ನಿತ್ಯ ಪೂಜೆಗೆ ವಾರದ ಪೂಜೆಗೆ ಪಂಚಕಜ್ಜಾಯ ಫಲ ಹಣ್ಣುಕಾಯಿ ಸಹಿತ ಪಂಚಕಜ್ಜಾಯ ಸಮೇತ ಪೂಜೆ ಆಗ್ತದೆ. ಇಲ್ಲಿ ಸಂಕಲ್ಪಿಸಿದ ಪ್ರಕಾರ ಒಂದು ಹಣ್ಣುಕಾಯಿ, ಒಂದು ತೆಂಗಿನಕಾಯಿ ಮತ್ತು ಒಳಗೆ ಇಲ್ಲ ಅಂತ ಮತ್ತೆ ವರ್ಷದಲ್ಲಿ ಯಾವುದೇ ವಿಶೇಷ ದಿನಗಳನ್ನು ಮಾಡುವುದಾದ್ರೆ ಒಂದು ಹಣ್ಣುಕಾಯಿ ಇಟ್ಟು ಪೂಜೆ ಮಾಡ್ತೇವೆ ಹೊರತು ಯಾವುದೇ ಉತ್ಸವಾದಿಗಳನ್ನು ಮಾಡುವುದಿಲ್ಲ. ಅದು ಕಾಲಗಳಲ್ಲಿ ಕ್ಷಯವಾಗ್ತಾ ಹೋಗ್ತದೆ. ಅದರ ಅಜೀರ್ಣ ಆಗ್ತಾ ಪ್ರಾಪ್ತಂ ಕಾಲವಶಾತ್ ಕರ್ತುಮಿಚ್ಚದ ಅಂತ ಇದೆ. ಅಂದರೆ ಈ ಕಾಲಗಳಲ್ಲಿ ರೂಢಿಯ ಅವಸ್ಥೆಯು ಜೀರ್ಣವಾದಂತೆಯೇ ಅದನ್ನು ಪುನರುದ್ಧಾರಣೆ ಮಾಡಬೇಕೆಂಬುದೇ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ದೇವರನ್ನು ನಾವು ಬಾಲಾನೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇವೆ ಅಂತ ಹೇಳಿ ಅಜ್ಞಾ ಪ್ರಾರ್ಥನೆಯಲ್ಲಿ ನಾವು ಹೇಳಿದ್ದೇವೆ. ನಾವು ಲಘುವಾಗಿ ಆ ದೇವರನ್ನು ಬಾಲಾನೆಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಮುಂದಕ್ಕೆ ಹೇಗೆ ಆ ದೇವರ ವಿಧಿಯನ್ನು ನಿರ್ಣಯ ಮಾಡಿಕೊಂಡಿದ್ದೀವಿ ಅದೇ ಪೂರ್ವಕವಾಗಿ ನಡೆಸಿಕೊಂಡು ಹೋಗಿದ್ದೇವೆ. ಆ ಮೂಲಕವಾಗಿ ಆ ದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅತಿ ಶೀಘ್ರವಾಗಿ ಆ ದೇವರ ಸಂಪೂರ್ಣ ಯಾವ ಕೆಲಸ ಕಾರ್ಯಗಳಲ್ಲಿ ಯಾವುದೆಲ್ಲ ನಡೆಯಲಿಕ್ಕೆ ಉಂಟು ಅದೆಲ್ಲ ಅತಿ ಶೀಘ್ರವಾಗಿ ನೆರವೇರಿಸಿಕೊಂಡು ಅತಿ ಶೀಘ್ರವಾಗಿ ಆ ದೇವರನ್ನು ಮೂಲಾಲಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಯೋಗ ಭಾಗ್ಯವು ಅದನ್ನು ನೋಡುವಂತಹ ಸಮಸ್ತ ಭಾಗ್ಯವು ಕೂಡ ಸಮಸ್ತ ಭಕ್ತರ ಜನರಿಗೂ ಕೂಡ ಅನುಗ್ರಹಿಸಿತು. ಅದೇ ರೀತಿಯಾಗಿ ಶ್ರೇಯಾಂಶ ಸಮಸ್ತ ನವೀಕರಣವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಿರ್ಪೂರ್ವಕವಾಗಿ ನೆರವೇರಿಸಿಕೊಂಡು ಅದಕ್ಕೆ ಪೂರ್ವಕವಾಗಿ ಯಾವುದೆಲ್ಲ ರೀತಿಯಾದಂತಹ ಸಹಾಯಗಳು ನೀವು ಪ್ರತೀಕ್ಷೆ ಮಾಡುತ್ತಾ ಇದ್ದೀರೋ ಅದೆಲ್ಲ ಅತಿ ಶೀಘ್ರವಾಗಿ ಒದಗಿಸಿಕೊಂಡು ಅತಿ ಶೀಘ್ರವಾಗಿ ಕೆಲಸ ಎಲ್ಲ ಪೂರ್ಣ ಆಗಿದ್ದು ಮುಂದಕ್ಕೆ ಎಲ್ಲರಿಗೂ ಕೂಡ ಉತ್ತಮ ಅಭಿವೃದ್ಧಿಯನ್ನು ಸಹ ಇಷ್ಟಾರ್ಥತೆಯನ್ನು ಉತ್ತಮವಾದಂತಹ ಮನಃಶಾಂತಿಯನ್ನು ಕೂಡ ಅನುಭವಿಸಿಕೊಂಡು ಈ ಸಾನ್ನಿಧ್ಯಕ್ಕೆ ಬರತಕ್ಕಂತಹ ಸಮಸ್ತ ಭಕ್ತಾದಿಗಳ ನೋವಿಷ್ಟಗಳು ಏನೆಲ್ಲ ಅದನ್ನು ಆ ದೇವರು ನೆರವೇರಿಸಿಕೊಡಬೇಕು ಹಾಗೂ ಸಹಿತವಾದಂತಹ ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ನಾವು ದೇವರ ಅಡಿದಾರ ಅವರಲ್ಲಿ ಭಕ್ತಿಯಿಂದ ಮಾಡ್ತಕ್ಕಂತಹ ಪ್ರಾರ್ಥನೆ ಜನ್ಮಜ ಭಕ್ತಿಯುಕ್ತೇನ ಮಂತ್ರಂ ಪುಷ್ಪಫಲಂ ವೇದಯ ಹಿಡ್ಕೊಂಡು ನಾವೊಂದು ಪ್ರಾರ್ಥನೆ ಮಾಡ್ತೀವಿ. ಒಂದು ಪ್ರಾರ್ಥನೆ ಮಾಡ್ತೀವಿ. ಮಾತ ಹಿರಿಯ ಕಲ್ಲೆಂದ್ರೆ ಇದೊಂದು ಪ್ರಾರ್ಥನೆ ಮಾತೆಲ್ಲ ಕೈ ಜೋಡ ಅಂತ ಎರಡರಟ್ಟು ಪ್ರಯತ್ನ ಈ ದುಂಬುನ ಆಂಡ ದೇವರನ್ನ ಚಿತ್ತ ಪ್ರಕಾರ ಇನಿ ನಮ್ಮ ಅಧ್ಯಕ್ಷರನ್ನು ದುಂಬುದು ಈ ಮೇಲೆ ಆವಡು ಪಂಪುರೊಂಜಿ ಸಕಾಲ ಈ ಪುಣ್ಯ ಸಂದರ್ಭ ಚಾದು ನನ್ನ ದುಂಬುಗು ನಮ್ಮ ಶಕ್ತಿಯಾನುಸಾರ ಭಕ್ತಿಯಾನುಸಾರ ಮನ್ಕೊಂಡು ಬೇರ ಪುಜಿಂದು ಅಂಚಾದು ನಮಗೆ ಮಾತೆರ್ಗಡ ಭಾಗ್ಯ ಬಿರ ತೂಪುನಲ್ಲ ಕಾವಡು ವೈಭವಡು ತೂಪುನಲ್ಲ ಕಾವಡು ಐನಾತ್ ಭವ್ಯವಾಯಿನ ದಿವ್ಯವಾಯಿನ ಒಂಜಿ ಮಂದಿರ ಮೂರು ನಿರ್ಮಾಣ ಆವಡು ಇಲ್ಲಿ ಶಕ್ತಿ ಕೊರಡನ್ನು ಮಾಡ್ತಾರೆ ಊರದಕ್ಲೆಗಳ ಆರ್ಥಿಕವಾದ ಶಕ್ತಿ ಹನುಮಾನದಂಥ ಶಕ್ತಿ ಕೊರಡನ್ನು ಪ್ರಾರ್ಥನೆ ಮಾಡ್ತೊಂದು ಇಲ್ಲಿ ಬತ್ತಿನ ಕ್ಲೆಗಳ ಸೊಲ್ಮೆ ಕೊರೊಂದು ಆ ದೇವರು ಇಲ್ಲಿ ಕೈಪತ್ತು ನಿರಂತರವಾದ ನಡಪಾದ ಐನಾತ್ ಬೇಗ ಯೋಚಿತವಾಯಿನ ಅಂಚಿನ ಸಂಕಲ್ಪ ಫಲಬರಡು ದೇವರನ್ನ ಚರಣಾರವಿಂದದು ಭಕ್ತಿಪೂರ್ಣವಾದ ಶ್ರೀ ವಿಠೋವರ ದೇವರ ಪಾದಾರ ಗೋವಿಂದಾನಿ ಗೋವಿಂದ ಪಾದಾರ
ಅದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ದೇವರ ಮಾತಾರವಿಂದ ಕಡೆಗೆ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ. ಆಯ್ತು, ಧನ್ಯವಾದ.